ವೆಲ್ಕಮ್ ಟು ಸುಗ್ಗಿ ಚಾನಲ್. ಈಗ ನಮ್ಮ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಮನೆಯವ್ರನ್ನ ಕಾರ್ಡ್ ನೇರ ಹ್ಯಾಕ್ ಮಲ್ತಿನ್ಗೆ HDFCದ 35,000 ಇತ್ತು ನಿಮಗೆ ಅಮೇರಿಕದವರು ದೊಡ್ಡ 35,000. ಇವನೀಗ ಬಾಳೆಯಲ್ಲೇ ತೊಳಿತಿದ್ದಾನಂತೆ, ಒಂದು ವ್ಲಾಗ್ ಮಾಡಬೇಕಂತೆ. ಅವನು ಬಾಳೆ ಎಲೆ ತೊಳೆಯೋದು ಕಳಿಸ್ಕೊಡ್ಬೇಕಂತೆ ಎಲ್ರಿಗೂ. ನಂಗೆ ಗೊತ್ತು ಕಳಿಸ್ಕೊಡೋದೆ. ಅವಳೆಲ್ಲಿ ಚಿಕ್ನಿಸ್ 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 ರಾಧಕ್ಕನ ಮನೆಯಲ್ಲಿ. ಈಗ ಅವಳಿಗಿಲ್ಲಿ ಆಗಲ್ಲಂತೆ, ಆಗ ರಾಧಕ್ಕನ ಮನೆಯಲ್ಲಿ ಹೋಗುದು. ಮತ್ತೆ ಇವನ್ ಬಾಳೆ ಎಲೆ ತೊಳೆಯೋದನ್ನು ತೋರಿಸ್ತೇನೆ. ರಾಧಕ್ಕನ ಮನೆಗೆ ಬಂದಿದ್ದು ಇವರು. ರಾಧಕ್ಕ ನೋಡಿ, ರಾಧಕ್ಕಲ್ಲ, ಅವನಿಗೆ ಅತ್ತೆ ಆಗ್ಬೇಕು, ಅವನ ಅಕ್ಕ ಅಂತ ಕರೆಯುವುದು. ಇವನ ಅಪ್ಪಂದು ಅಕ್ಕ ಇವರು. ಇವಳು ನೋಡಿ, ಇವರು ರಾಧಕ್ಕ, ಇವಳ್ದು ದೊಡ್ಡ ಈಗ ಅಜ್ಜಿ ಬಚ್ಚಿರ ತಿಂತಿದ್ದಲ್ಲಿ. ಈಗ ಇವಳ ಮನೆಯಲ್ಲಿ ಕೋಳಿ ಎಲ್ಲ ಉಂಟು ನೋಡಿ. ಎಷ್ಟುಂಟು ಕೋಳಿ? ತುಂಬ ಉಂಟು ಇಲ್ಲಿ ನೋಡಿ. ಗೋಡಿ ಮೊನ್ನೆ ಒಂದು ಯಾವುದೊಂದು ನಾಯಿ ಬಂದು ತಿಂದಿದೆ. ನಾಯಿ ಇಷ್ಟು ದಪ್ಪ ಗೂಡಿಗೆ ನಾಯಿ ಬಂದು ತಿಂದಿದೆ. ಮತ್ತೆ ನಮ್ಮನ್ನು ಏನು ತಿಂತದೆ. ಈಗ ನಾವು ಬಾಳೆ ಬಾಳೆ ಈರ ಕೋರಿಗಂತಾರ. ಅಲ್ಲಿ ಹತ್ತದೆ ಪುಚ್ಚಿ. ನಾವು ರಾಧಕ್ಕಂದು ಬಾಳೆ ಗಿಡದ್ದು ಬಾಳೆ ಎಲೆ ತೆಗೆಯುವುದು. ರಾಧಕ್ಕನ ಮನೆಯಲ್ಲಿ ಇರುವ ಬಾಳೆ ಎಲೆ ತೆಗೆಯುವುದು. ಈಗ ಒಂಜಿ ದೆಪ್ಪು ಯಾವ ಒಂಜಿ ಪತಾರ ಅಲ್ಲಿ ಕೂಡ ಒಂಚೂರು ತುಂಡು ದೆಪ್ಪು ಸಾಕು. ನಾವು ತೆಗೆದಿಟ್ಟಿದ್ದೆ. ಈಗ ನೋಡಿ ಮನೆಗೆ ಹೋಗುವ. ಬಲೆ ಬಾಬಾ, ಕ್ಲೀನ್ ಎಲ್ಲ ಮಾಡಲಿಲ್ಲ. ಮೆಲ್ಲ ಬಲೆ ಮೆಲ್ಲ ಬಲೆ. ನೋಡಿ, ಇದು ರಾಧಕ್ಕನ ಮನೆ. ನಮ್ಮ ಮನೆ ಈ ಸೈಡಲ್ಲಿ ಇರುತ್ತೆ. ನನಗೆ ನನ್ನ ಅಪ್ಪಂದು ಅಕ್ಕ, ಆದರೆ ಅವನು ಮಾತ್ರ ಅಕ್ಕ ಅಂತ ಕರೆಯೋದು. ನಮ್ಮ ಮಾವನಿಗೆ ಸ್ಕ್ಯಾಮ್ ಆದದ್ದು ಎಂತ ಗೊತ್ತಿಲ್ಲ. 35,000 ಇತ್ತಂತೆ ಕ್ರೆಡಿಟ್ ಕಾರ್ಡಲ್ಲಿ. ಯಾವುದೊಂದು ನೋಟಿಫಿಕೇಶನ್ ಬಂತು, ನಿಮ್ಮ ಅಕೌಂಟಲ್ಲಿ ಹಣ ಉಂಟಾ ಇಲ್ಲ ಅಂತ. ಅದಕ್ಕೆ ಇರುವಾಗ ಎಸ್ ಅವ್ರು ನೋವು ಬಂತಂತೆ. ಇವರು ನೋವು ಒಟ್ಟಿದಂತೆ. ಮತ್ತೆಂತ ಕಾಲ್ ಬಂದಿದ್ದು, ಇವರ ಅಕೌಂಟಿಂದ 35,000 ಹೋಗಿದೆ. ಈಗ ಅಮೇರಿಕಾಯಿಂದ ಹ್ಯಾಕ್ ಮಾಡಿದವರು ಕ್ರೆಡಿಟ್ ಕಾರ್ಡನ್ನು. ಮತ್ತು ಈಗ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟರು, ಬ್ಲಾಕ್ ಎಲ್ಲ ಮಾಡಿದ್ದು. ಹಣ ಹೋಯ್ತು. ನೀವು ಸ್ವಲ್ಪ ತೆಲ್ಪುಂದೆ ಇವನು ನೋಡಿ, ಇವನು ಬಾಳೆ ಎಲೆ ತೊಳೆಯುವುದು. ನೋಟಿಫಿಕೇಶನ್ ಬಂದರೆ ಎಂತ ಎಕ್ಸ್ ಅಂತ ನೋಡ್ಕೊಡ್ಬೇಕು. ಕಾರಿ ಬಿಟ್ಟು ನೋಟಿಫಿಕೇಶನ್ ಆಗ್ತೇನೆ ಕರೆಕ್ಟ್ ಕೋರು ಇನ್ಫಾರ್ಮೇಶನ್ ದಾ ಎಂಚಿನ ಗೊತ್ತುಂಡ ಇತ್ತೆ ನಮ್ಮ ಇತ್ತ ಕಾರ್ಡ್ ಇಪ್ಪುಂಡದ ನಮ್ಮನ ಅವೇನಿತ ಏರ್ಲ ಮಿಸ್ಯೂಸ್ ಮಲ್ತು ಅಂತೇರಂಡ ಫೋನ್ ಬರ್ಪುಂಡು. ಏನು ಯೂಸ್ ಮಲ್ತೊಂದು ತಂಡ ಎಸ್ ಕೋರು ಇಂಚಿಗೇನು ಅವು ಮುಂದೆ ತಗಲ್ನ ಕಾಲ್ ಬರ್ಪುನು. ಕಾಲ್ ಸೆಂಟರ್ ತಗಲ್ನ HDFC ತಗಲ್ನ ಬರ್ಪುನು. ಕಾಲ್ ಸೆಂಟರ್ ಇಡ್ದೆ HDFC ತಗಲ್ನ ಸರಿ ದೆಕ್ಕ ಪರಗೆ ಸಂದ ಹೊಡ್ಚಿ ಅದಾಗ ಕಾಲ್ ಬರ್ಪುಡತಾ ಅವು ಪನ್ಪೇರು ನಿನ್ನೈತೆ ಕಾರ್ಡ್ ಯೂಸ್ ಮಲ್ತೊಂದು ಉಂಡು. ಈ ಯೂಸ್ ಮಲ್ಪುನಂಡ ಎಸ್ ಕೊರು, ಈ ಯೂಸ್ ಮಲ್ಪುನ ಹತ್ತಂಡ ನೋ ಕೊರು ಒಂದು. ಅದ ನಮ್ಮಕ್ಕೆ ರಿಪ್ಲೈ ಕೊರು ನೋ ಒತ್ತುದೇ ಗೊತ್ತೆ ಯಾಕೆ ಬಂದಿದೆ. ಈಗ ನಮ್ಮ ಕಾಲೇಜ್ಗೆ ಬಂದಿದ್ದು ಕಾಲೇಜಲ್ಲಿ ಬಂದಿದ್ದು ತುಳುಟೆ ಬನ್ನ ನೀವು ಬಂದ್ರೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರು ಯಾಕೆ ಮಾಡ್ತಾರೆ ಅದೆಂತ ಇತ್ತಂಜು ಹೊಸತಿ ನಾನು ಬೈದಂಗೆ ಅದು APK ಅಂದು ನಾನು ಬರ್ಪುಂಡಪ್ಪ ವಾಟ್ಸಪ್ ಅದೆಲ್ಲ ಎಂತ ಮಾಡ್ಲಿಕ್ಕೆ ಆಗಲ್ಲ. ಅವ್ರಿಗೆ ಗೊತ್ತೇ ಆಗಲ್ಲ. ಇಂಡಿಯಾದಲ್ಲಿ ಆದರೆ ಗೊತ್ತಾಗಲ್ಲ. ಈಗ ಅಮೇರಿಕಾದಲ್ಲಿ ಅವ್ರು ಹೋಗ್ತಾರೆ, ಅವ್ರು ಎಲ್ಲೆಲ್ಲಿ ಕೂತ್ಕೊಂಡು ಮಾಡ್ತಾರೆ. ಸ್ವಲ್ಪ ನೀವು ಜಾಗೃತಿ ಇದು ಗಟ್ಟಿ ಮಾಡಲಿಕ್ಕೆ, ಇದು ಚಪ್ಪೆ ಗಟ್ಟಿ, ಅದು ಚೀಪೆ ಗಟ್ಟಿ. ಅದರಲ್ಲೇ ಬೇಕಂತೆ ಗೋಳಿ ಇದ್ದು ಗಿಡ ಎಲೆಯಲ್ಲಿ ಚೀಪೆ ಗಟ್ಟಿ. ಅಜ್ಜಿ ಉಂಟಿಗೋ ನೋಡಿ, ಬಚ್ಚಿರ ರಕ್ಕರವಲ್ಲಿ ಶುದ್ಧ ಕಾರ್ದ ಹಿಡ್ದೆ ಬಚ್ಚಿರ ಆಂದು ಬಚ್ಚಿರ ಬಂಡ ಇನ್ನು ದೇವೇರು
ಲಕ್ಷ್ಮಿ ಅವ ಏದ ಬರ್ತಗು ಲಕ್ಷ್ಮಿಯಿಂದ ಕೂರಲ್ಲ ಅಂದು ಕಾಂಡದ ಬರ್ತಲ್ಲ ದಕ್ಕರ ಅಲ್ಲಿ ಈ ಸಣ್ಣ ಕಿಂಚಿಡ್ತಲ್ಲ ಇದಕ್ಕೆ ಹೇಳಿದ್ರೆ ಗೊತ್ತಾಗೋದಿಲ್ಲ. ತುಂಬ ಜೋರುಂಟು. ತುಂಬ ಜೋರು. ಇವತ್ತು ಎಷ್ಟು ಸಲ ಹೋದಿ ರಾಧಕ್ಕನ ಮನೆಗೆ? ಜೀರಿಗೆ ಮುಂಚಿತಾರೆ. ಎಷ್ಟು ಸಲ? ಎಷ್ಟು ಸಲ ಪೋಯ ರಾಧಕ್ಕನ ಇಲ್ಲಾಗ? ಆಗಲೆಲ್ಲ ರಾಧಕ್ಕನ ಮನೆಯಲ್ಲಿ ಇರುದು. 2 ಕೋಡ್ ಬಂದಿರೋದು ನೋಡಿ. ಇನ್ನು ಜೈದಲ್ಲ ಅಂದು ಜೈದಲ್ ಜೈಜಲ್ಲತೆ ಬುರ್ದು ಬೋಲೆನಿಗೆ ಜಬಡಾಗಲ್ಲ ಒಡೆಯಲ್ಲ ಪೋಪುಚ್ಚಿ ಲಕ್ಷ್ಮಿ ಯಾರು ಲಕ್ಷ್ಮಿ? ಅಲ್ಲಿ ಇಟ್ಟೆ ಅಂತ ಹೋಗುದು. ಹೋಗು ಅಲ್ಲಿ ತಗೊಂಡೋಗಿ ಎಲ್ಲಿ ಇಡು. ಅದು ನಾನು ತೊಳೆದಿದ್ದೇನೆ. ಹೆಚ್ಚಿಂಬೆ ಕೊಯ್ಯೇನು ಆಪಣ ಅವಿನ ದೆಕ್ಕದು ಜಾಂದು ದೆಕ್ಕ ಪಣ ಈಗ ಬಾಳೆ ಎಲೆಯನ್ನು ತೊಳೆದಾಯ್ತು. ಅಂದರೆ ನೀರನ್ನು ಚೆನ್ನಾಗಿ ಅದ್ರದ್ದು ಇದು ಮಾಡು. ಅದು ದಿಲ್ಲ 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 ಹೆಂಗೋ ಮೀನು ಮಲ್ಪೇನು ನೋಡಿ. ಇದು ಗೋಳಿ ಆಲದ ಮರ ತಂಬೆ ಬಾದಾಮ್ ಹತ್ತಂಬೆ ಬೇರಿ ಆಲದ ಮರ ತಾವು ಬನಿಯನ್ ಟ್ರೀ ಉಂಡತ್ತ. ಬನಿಯನ್ ಟ್ರೀ ಬ್ಯಾನಿಯನಾ ವೈ ಬನಿಯನ್ ಟ್ರೀ ಉಂಡು ಬ್ಯಾನಿಯನ್ ಟ್ರೀಯಾ ನನಗೆ ಗೊತ್ತಜ್ಜಿ ಆಯ್ತಾ ನಿಗ್ಲೇ ತುಳುಟು ಪಂಡ ಗೊತ್ತಾಗ್ಬದ ನಾ ಏನು ಬಂಗುಡೆ ಸಾರು ಮಾಡ್ತೇನೆ. ನಾನು ತಿನ್ನೋದಿಲ್ಲ, ನಾನ್ ವೆಜ್. ಮತ್ತು ಮತ್ತೊಂದು ವಿಷಯ ಏನು ಗೊತ್ತುಂಟ, ನಮ್ಮ ಮನೆಯಲ್ಲಿ ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ನಮ್ಮ ವೀಡಿಯೋದಲ್ಲಿ ಒಂದು ಕಪಿಲಾ ಹಸುವಿನ ಬಗ್ಗೆ ಹೇಳಿದ್ದೆ. ಅದು ಹಸು ಉಂಟಲ್ಲ ಇವತ್ತು ತೀರೋಯ್ತು. ಏನಾಗಿದೆ ಅಂತ ಗೊತ್ತಿಲ್ಲ. ಅಮ್ಮ ಹೋಗಿ ನೋಡುವಾಗ ಬಿದ್ದಿತ್ತಂತೆ ಸಂಜೆ. ಮತ್ತು ನೋಡುವಾಗ ಗೊತ್ತಾಯಿತು ಪಕ್ಕದ ಮನೆಯದ್ದು ಒಂದು ಹಸು ಉಂಟು, ಅದಕ್ಕೆ ಗುದ್ದಿದೆ ಅಂತೆ. ಹಾಗೆ ಅದಕ್ಕೆ ಸ್ವಲ್ಪ ಪ್ರಾಯ ಆಗಿತ್ತು. ಹಾಗೆ ನನಗೆ ಹೇಳಿದೆ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಅದಕ್ಕೆ ಪ್ರಾಯ ಆಗಿದೆ ಅಂತ. ಹಾಗೆ ಅದಕ್ಕೆ ಅಷ್ಟೊಂದು ಪ್ರಾಣ ಎಲ್ಲ ಇರಲಿಲ್ಲ. ಮತ್ತು ಅದು ಬಸ್ರಿ ಕೂಡ 4 ತಿಂಗಳದು. ಹಾಗೆ ತೀರ್ಕೊಂಡಿತ್ತು. ಅಮ್ಮ ತುಂಬ ಬೇಜಾರಲ್ಲಿದ್ದಾರೆ. ಭಾರಿ ಬೇಜಾರು ಸಂಗತಿ. ಈಗ ಅಲ್ಲೂ ಹಸು ಈಗ ಸಾಯ್ತಿದಂತೆ. ಅದು ಅದೇ ತುಂಬ ಪಾಪ, ಪ್ರೆಗ್ನೆಂಟ್ ಅಂತೆ. ಬುದ್ಧಿ ಪ್ರೆಗ್ನೆಂಟ್ ಅದೇ ಪ್ರೆಗ್ನೆಂಟ್ ತುಂಬ ಬುದ್ಧಿ ಇತ್ತು ಅದಕ್ಕೆ. ತುಂಬ ಅಂದರೆ ತುಂಬ ಮಕ್ಕಳು ಎಲ್ಲ ಇದು ಮಾಡ್ತಿದ್ರು, ಅದನ್ನು ಮುಟ್ಟಿದ್ರು ಅದು ಏನು ಮಾಡ್ತಿರಲಿಲ್ಲ. ಅಷ್ಟೊಂದು ಪಾಪದ ಹಸು ಅದು. ತುಂಬ ಬೇಜಾರಿನ ಸಂಗತಿ. ಏನು ಮಾಡೋದು? ಮೀನುಗಳನ್ನು ಕ್ಲೀನ್ ಮಾಡೋದು. ಎಲ್ಲ ಬೆಕ್ಕುಗಳೆಲ್ಲ ವೇಟ್ ಮಾಡ್ತಿದ್ದಾವೆ ಯಾವಾಗ ನನಗೆ ಕೊಡ್ತಾರೆ. ಇದೊಂದು ನೋಡಿ ಚಿಕ್ಮಿಸ್ ಬಿಟ್ಟೆ ಬೆಕ್ಕು. ಎಷ್ಟು ಬೆಕ್ಕುಗಳು ಮಾರಾಟಕ್ಕಿವೆ. ಯಾರಿಗೆ ಬೇಕಾದರೂ ಸಂಪರ್ಕಿಸಿ. 1 2 3 4 5 ಉಂಟು. ನಮ್ಮನುಂಟು ಗಂಟೆ ನಮ್ಮ ಹೆಜ್ಜೆ ಹೌದಾ? ಅವತ್ತು 44. ಈಗ ನೋಡಿ ನಾವು ದಾದಾಡ್ಡೆ 5 6 ಕಡಬು ಬಾಳೆ ಎಲೆ ಕಡುಬು ಮಾಡಲಿಕ್ಕೆ ಉಂಟು. ಅದು ಮತ್ತೆ ಮಾಡುದು. ಈಗ ನಾನು ಹಾಗೆ ಹೇಳಿದ್ದೀನಲ್ಲ ಎಂತ ಸ್ಕ್ಯಾಮ್ ಆಗಿದೆ ಅಂತ. ಕಾಸು ಪೋತುನ ಫಿಶ್ ಅಲ್ಲಿ ನೋಡಿ ಎಷ್ಟು ದೊಡ್ಡ ಮೊಟ್ಟೆ ಉಂಟು ನೋಡಿ. ವಾವ್, ಇಲ್ಲಿ ನೋಡಿ ಬೆಕ್ಕೆಲ್ಲ ಫುಲ್ ವೈಟಿಂಗ್. 1 2 3 4 ನೋಡಿ ಇಲ್ಲಿ 5 ಡ್ಯಾಡಿ ಬರ್ತಾರೆ ಚಿರಿ ನೋಡಿ. ತುಂಬ ನೋಡಿ ಇಲ್ಲಿ ನಮ್ಮ ಮದರ್ ತೆರೆಸಲ್ಲಿ ಬಂದರು. ಮದರ್ ಇಂಡಿಯಾ ಚಿಕ್ನಿಸ್ ಇವಳು ಬರುವಾಗ ಫಿಶ್ ಮಾಡಿ ಆಯ್ತು. ಯಾಕಂದ್ರೆ ಇವಳು ಬಂದು ಅದಕ್ಕೆಲ್ಲ ಕೈಯೆಲ್ಲ ಹಾಕ್ತಾಳೆ. ಅದಕ್ಕೆ ನಾನು ಕರೀಲಿಲ್ಲ ಅವಳನ್ನು ಈ ಕಡೆ. ತುಂಬ ಕ್ಲೀನ್ ಎಲ್ಲ ಮಾಡಿ ಆಯ್ತು. ಪಪ್ಪಲಕ್ಕ ಗೊತ್ತಾಂಡ ನನ್ನ ಪಪ್ಪ ಉಂಡತ ಒಂದು ಬೇಲೆ ಆವಡು ಮಾಡ ಅವ್ರ ಪಕ್ಕ ಆವಡು ಕಾಪವರ ಬರಬಲ್ಲಿ ಕೊಯ್ತದ್ದು ಪಿಸರು ಒಳ್ಳೆ ಗೊತ್ತಾಂಡ ಪಟಕ್ಕ ಆವಡು ಬೇಲೆ ಪಟಾಕ ಆಗ್ಬೇಕಂತೆ. ಆದರೆ ನನಗೆ ಅದು ಸ್ವಲ್ಪ ಅವನು ಸ್ವಲ್ಪ ಇದು ಇದಾಯಿತು ನೋಡಿ. ಕ್ಲೀನ್ ಮಾಡಿ ಆಯಿತು.
ಈಗ ಕ್ಲೀನ್ ಮಾಡಿ ಆಯ್ತು. ಈಗ ಒಂದಾದ ಬೇರೆ ಮೀನು ಕಜಿಪ ಇದು ರಸ ಮಾಡಲಿಕ್ಕೆ ಇದು ನೋಡಿ ಇದು ದೊಡ್ಡ ಮೀನು. ಇವಾಗ ಸಾರು ಮಾಡುದು ಮಾಮಿ ಎಂದದೆ ಕಜಿಪು ಬನ್ನಲೆ ಕಂಚಲ ನಾ ಮುಂಚಿ ಕೈ ತಿನ್ನಡಿ ಮುಂಚಿ ಕೈ ತಿನ್ಗೆ ಇವನೆಂತನ ಮಾಡ್ತಾನಂತೆ. ಎಂತ ಮಾಡ್ತೀಯ? ಗಟ್ಟಿ 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 ಮಾಡ್ತಾನೆ. ನಾನು ಗಟ್ಟಿ ಮಾಡೋದಲ್ಲ ಮಾರ್ರೆ. ದೊಡ್ಡ ಗಟ್ಟಿ ಕಡೆದು ಮಾಡ್ತಾರಂತೆ. ಹಂಗೇನು ಅಂತಿದ್ದ ಕೈ ಪುರ ಮಾಡಿ ಚರಿಷ್ಯ ಎಂಬಲ್ ಜೈದು ಚಾಲ್ ಮಧ್ಯಾಹ್ನ ಎಂಬಲ್ ಜಪ್ಪಂದ ಎತ್ತೆ ಮಿನಿ ಕಬಿಡೋಡು ಬಗೆ ಎಂಕ ಬೇರೆ ಬೇನೆ ಹಾಪುಂಡು ಕಾರ್ ಬೇನೆ ಹಾಪುಂಡು ಪೂರಾಲ ಬೇನೆ ಹಾಪುಂಡಲ್ಲಿ ಒಳಗೆ ಸ್ವಲ್ಪ ವರ್ಷ ಪ್ರಾಯ 4 ವರ್ಷ ಅಜ್ಜಿಲಕ ಬಾತಿರುವ ಚರಿಸ ಕಾಂಡೆ ದೂರ ಬೋದಿತ್ತ ದೂರ ದೂರ ಬೋದಿತ್ತ ಎಂಬಲ್ ಜಪ್ಪನ ಸೂಚನೆ ತಿಕ್ಕೊಂದುಂಡು ಎಲ್ಲ ಎಂಬಲ್ಲಿ ಶಾಲೆ ಸ್ಟಾರ್ಟ್ ಒಂದು ವಾರ ಶಾಲೆಗೆ ಹೋಗಂದೆ ನಾನು ಎಲ್ಲ ಜಾಸ್ತಿ ಆನಂದೆ ಜಾಸ್ತಿ 23rd പോയിനത് 24th ದೊಕ್ಕ ರಜೆ ಏತಾಯ್ಜಿಲ್ ಒಂದು ಎಲ್ಲಿ 4 6 7 8 days ആണ് ಮೊಲೆಗೆಲ್ಲ ಸ್ಕೂಲ್ ಸ್ಟಾರ್ಟ್ ಗುನು 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 ಗಿನಿ ಗಿನಿ ಪನ್ ಮೊಲ್ಲ ಮಿಸ್ಡ್ ಪನೋಡು ಸಾರಿ ಪೆಟ್ಟು ಬಾಡ್ಲೆಂದ ಅಲ್ಲಿ ಕೇನು ಜಾಲ ಇಲ್ಲಾಡಂದು ಟಾಪ ಟಪ ಬುಗ್ಗಿ ಪೆಟ್ಟು ಪಾಡೋ ಚಾಲ್ ಕೇನು ವಾಲವೇ ಮಿಸ್ ಇಂಬಿಯಾಗ ಬರೆ ರೆಂಡಿಗೆ ಬರೆ ಒಂದಿಜ್ಜಿ ನಿನ್ನ ಸರ್ನ ಉದರ್ದದಂಬೆ CS ದ ಅರೆನ್ ಟ್ಯಾಗ್ ಮಲ್ಪೋಡು ಫೇಸ್ಬುಕ್ ಟ್ಯಾಗ್ ಮಲ್ತದು ನಾನು ವಿಡಿಯೋನ ಪಾಡೋಡು CS ಡಿಮ್ಯಾಗ ಮಾರ್ಕ್ಸ್ ಬಾರಿ ಕಮ್ಮಿ ಬೊಕ್ಕದೇಟ್ ಪುರ ಹುಷಾರ್ಲೆ CS ಮಾತ್ರ ಕಮ್ಮಿ ಇಂಬ್ಯಾಗ ಅನ್ಯೇಷ ಇಂಬ್ಯಾಗ CS ಡಿಮೆ ಮಾರ್ಕ್ಸ್ ಇಮೆ ಓದನೆ ಇಜ್ಜಿ CS ಇಂಗ್ಲೀಷ್ ಪುರ ಎಡ್ಡದಿದ್ದೆ CS ಇಜ್ಜಿ ಮಾರ್ಕ್ಸ್ ಕೂಡ ಯಾನ್ ಪೈಥಾನ್ ದುಪೆ ಯಾನ್ ಅನಕೊಂಡ ದುಪೆ ವನ್ಪೆ CS ಏತ್ ಮಾರ್ಕ್ಸ್ ಏತ್ ಏತ್ ಬನ್ನ ಕಮ್ಮಿ ಬಂದ ಕಮ್ಮಿ ಬಂದ CS ಎಡಮ ಮಾರ್ಕ್ ಹತ್ತು ಮಾರೆ ಬೊಕ್ಕ 35 ಇಟ್ಟು 15 ಜನ ಬೊಕ್ಕ ಇಂಗ್ಲೀಷ್ ಎತ್ತ ಇದ ಇಂಗ್ಲೀಷ್ ಕಮ್ಮಿ ಏತ್ 27 ಮುಪ್ಪಡ ಕಮ್ಮಿ ಪೂರ ಕಮ್ಮಿ ಅನ್ಪೋಯಿ ಹೆಚ್ಚೆ ಹೊಲ್ತಾನೆ ಬುಧರ ಕಮ್ಮಿ ಹೊಲ್ತಲ್ಲ ಬಕ್ಕಲಾಗ್ಯಾರ ಒಲ್ಲಿ ಕಾಲೇಜ್ ಫುಲ್ ತೂಕ ಇಂಬ್ಯಾಗ 10th ಇಂಬೆ ಡಿಸ್ಟಿಂಕ್ಷನ್ ಇದೆ ಇತ್ತೆ ಮಾತ್ರ PUC ಮಾತ್ರ ಇಂಬೆ ದಡ್ಡೆ ಆತೆ ದಾಯ ಪಂಡಾಗ ಒಂಚೂರು ಮೊಬೈಲ್ದ ಯೂಸ್ ಪೂರ ಏನ ಜಾಸ್ತಿ ಆತೆ 84% ಇದೆ 84% ಇದೆ ಎಂಬೆ ಅಂಡ ಇತ್ತೆ ಮಾತ್ರ ದಾದಾತನ ಪಂಡ ಮೊಬೈಲ್ದ ಒಂಚೂರು ಇಂಚ ಹುಷಾರುಲ್ಲೆ ಯಾನ್ ಕಾಂಡೆ ಬೇಗ ಲಕ್ಕ ಬಿಚ್ಚುಲಂಬೆ ಯಾನ್ ಕಾಂಡೆ ಬೇಗ ಲಕ್ಕ ಒಂದಿತ್ತೆ ಐಕಿಂಬೆ ಆಯ್ನ ಅಮ್ಮ ನಡೆ ಬಲ್ದಿನ ಮುರಣಿ ಎಕ್ಸಾಮ್ ದಪ್ಪಾಗ ಅಮ್ಮ ನಡೆ ಬಲ್ದಿನ ತೆಂಕ ಮುಲ್ತುರ್ದು ಎಕ್ಸಾಮ್ ಫೋನ್ ಅಂತಾರೆ ಓದಿನ ಕಾಪಿ ಅವು ಅಂದೆ ಜಿಂಡಲ್ಲ ಅವು ಎಂಕಲ್ ಅಂಚೆನೆ ಇಲ್ಲಾಡ್ದು ಓದಿಲಕ್ಕ ಬೇತೆಲ್ಲಾಡ್ಕೊಳ್ದು ಓದ್ಲಕ್ಕ ಆಪೋಜಿದು ಎಂಕಲ್ ಅಂಚೆನೆ ಕಾಲೇಜ್ ಪೋನ ಅಂತ ಅಮ್ಮನೆಲ್ಲ ಪೋದು ಎಕ್ಸಾಮ್ ಬರೆದು ಆಜಿ ದಿನ ಅವಲು ಕುಲ್ಲುದು ಎಲ್ಲಾಗ ವಾಪಸ್ ನನ್ನ ಏಪ್ರಿಲ್ ಮೇಟ್ ಬರುವೆ ಹಂಚಿ ಬರೋದೆಲ್ಲ ಬರ್ಪುಜರಿ ಇದು ವೀರೆ ಲಾಗ್ ಆಯ್ತು ಮೇರ್ನ ಬಾರಿ ಬಂಗದ ಸಂಗತಿ ಬಂಡ ಇಂಬೆ ಶೋಕ್ ಮಲ್ತು ಓದಿ ಅಂಡೆ ಎಡ್ಡೆ ಮಾರ್ಕ್ಸ್ ತೆಪ್ಪಿ ಅಣ್ಣಿಂಬೆ ಕಲ್ವಾಗ ಓದಾರೆ ಅಪ್ಪುಜಿ ಮಾರ್ಗ ಅಂತ ಮರ್ಯಾದಿಲ್ಲ ಬೋರ್ಡ್ ಮಾಡುವೆ ಎಂತ ತಂದದು ಸೂಪ್ ಮಟನ್ ಎಲ್ಲಿಂದ ತಂದ ಅಲ್ಲಿ ಕಾವೂರಿಂದನಾ ಅಂಕಲ್ನ ಶಾಪಿಂದವ ಮಟನ್ ಸೂಪ್ ಐ ಲವ್ ಯು ಟು ನಾನು ಮಟನ್ ಸೂಪ ಮಾವಿ ನಾನು ಅಂತಲ್ಲ ಉಪ್ಪಡ ಕೊಡನ ಇವನ್ ನೋಡಿ ಇವರಂತಲ್ಲ ಈಗ ಬಿಟ್ರೆ ಬಿಸಿ ಮಟನ್ ಸೂಪ್ ಕುಡಿಬೇಕಂತ ಅವ್ರಿಗೆ ಕೇಳಿತಂತ ಕಾಣ್ಬೇಕು ಅದು ಗಡ್ಡ ನೋಡಿ 2 ಮೊಟ್ಟೆ
2 ಮೊಟ್ಟೆ ತಂದಿದ್ದಾರೆ. ಮತ್ತೆ ಮಟನ್ ಸೂಪ್, ಇದು ಬಾಯ್ಲ್. ನಮಗೆ ತಿನ್ನಿಕ್ಕೆ ಇವತ್ತು ನೋಡಿ ಮಾಮ ಕೆಲಸದಿಂದ ಬಂದದ್ದು ಈಗ ಎಂತ ನೆರ್ನ ಕೈಂಚ ವಿಡಿಯೋ ಅಲ್ಪಡ ಅದ ತೆಲ್ಪೇರು ಮೇರ್ನೇನೆ 35,000 ಪೌಂಡ್ಗೆ ಕಾಸು 35,000 ಸೂಪು ಕಂದೆ ರಥ 35,000 ಪೋಯಿನಲ್ಲಿ ಹಾಕೊಂಡು ಸೂಪು ವಾವ್ ಥ್ಯಾಂಕ್ ಯು ಸೋನಾ ಬೇ ಅಯ್ಯೋ ಬೆಕ್ಕೊಡ್ದ ಅಲ್ಲ ಕೈಟು ತುಲ್ಲದ ನಮ್ಗೀಗ ಮಟನ್ ಸೂಪ್ ತಂದಿದ್ದಾರೆ ಮಾಮ ನೋಡಿ. ಮಟನ್ ಸೂಪ್ ನಾನು ಹಾಗೆ ಹೇಳಿದೆ ಅಷ್ಟೇ, ಇವತ್ತು ಮಟನ್ ಸೂಪ್ ಕೊಡುವ ಅಂತ ದೊಡ್ಡ ಹತ್ರ ಹೇಳಿದ್ದು, ಅವ್ರಿಗೆ ಕೇಳಿದ ಹಾಗೆ ಆಯ್ತಂತ. 30 ಮಟನ್ ಸೂಪ್ ಸ್ವಲ್ಪ ಬಿಸಿ ಆಗಬೇಕು. ಈ ಮಟನ್ ಸೂಪಿಗೆ ಮೊಟ್ಟೆ ಹಾಕಿ ಇದು ಎಲ್ಲಿಂದ ತಂದದಂದ್ರೆ ಕಾವೂರಿದ್ದು ಮಾಲಿಂಗೇಶ್ವರ ಟೆಂಪಲ್ ಉಂಟಲ್ವಾ, ಅದರ ಪಕ್ಕದಲ್ಲಿ ಒಂದು ಕೆರೆ ಉಂಟು. ಕೆರೆಯದ್ದು ಅಪೋಸಿಟ್ ಸೈಡಲ್ಲಿ ಒಂದು ಅಂಕಲ್ ಇದ್ದ ಅಂಗಡಿ ಉಂಟು. ಅಲ್ಲಿ ಮಟನ್ ಇದು ಸೂಪ್ ಎಲ್ಲ ಸೂಪರ್ ಸಿಗ್ತದೆ. ನಾವು ಮೊದಲು ಮದುವೆ ಆದ ಹೊಸದ್ರಲ್ಲೆಲ್ಲ ಅಲ್ಲಿ ಹೋಗಿ ತಿಂತಿದ್ವಿ ನಾವು. ನಮಗೆ ಅವರದ್ದು ಪರಿಚಯ ಮಾಡಿಕೊಟ್ಟದ್ದು ವಿನ್ನು, ಇವರ ತಮ್ಮ ಪರಿಚಯ ಮಾಡಿಕೊಟ್ಟದ್ದು. ಅಲ್ಲಿ ಹೋಗಿ ಅಲ್ಲಿ ಮಟನ್ ಸೂಪ್ ಎಲ್ಲ ಒಳ್ಳೆ, ಮತ್ತು ಅಲ್ಲೆಲ್ಲ ಪೋರ್ಕ್ ಕರಿ ಎಲ್ಲ ತುಂಬ ಒಳ್ಳೇದು ಸಿಗ್ತದೆ. ನನಗೆ ಪೋರ್ಕ್ ಅಂದರೆ ತುಂಬ ಇಷ್ಟ, ಪಂಚ ಪ್ರಾಣ. ಪೋರ್ಕು ಇವಾಗೆಲ್ಲ ನಾನು ನಾನ್ ವೆಜ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿದೆ, ನನಗೆ ಹೆಲ್ತ್ ಇಶ್ಯೂ ಬಂದಿದ್ರಿಂದ. ಆದರೆ ನಾನ್ ವೆಜ್ ಇದ್ದರೆ ತಿಂತಾರೆ. ಇಜ್ಜಿಂಬೆ ನಾನು ತಿನ್ ಪೂಜೆ ಕಮ್ಮಿ ಆಗಿದೆ, ನಾನು ವೆಯ್ಟ್ ಲಾಸ್ ಆಗ್ತದೆ. ನನ್ನದೇ ಉಂಟು ತೆತ್ತಿ ಬಾಬಾ ಬಾಬಾ. ಈಗ ಅಡ್ಡೆ ಮಾಡ್ತಿದ್ದೇವೆ ನಾನು ನೋಡಿ, ಈಗೆಲ್ಲ ರೆಡಿಯಾಗಿದೆ ನೋಡಿ. ಈಗ ಅಡ್ಡೆ ಮಾಡಲಿಕ್ಕೆ ಎಲ್ಲ ಪೇಸ್ಟ್ ಎಲ್ಲ ಮಾಡಿ ಪೇಸ್ಟ್ ಮಾಡಿ ಆಯ್ತು. ಇದನ್ನು ಮತ್ತೆ ಪೇಸ್ಟ್ ಎಲ್ಲ ಮಾಡಿ ಆಯ್ತಲ್ಲ. ಈಗ ಈ ಬಾಳೆ ಎಲೆ ಉಂಟಲ್ಲ, ಬಾಳೆ ಎಲೆ ಮತ್ತು ಇದು ಎಲೆ, ಇದಕ್ಕೆ ಅದನ್ನು ಇದು ಪೇಸ್ಟನ್ನು ಅಂಟಿಸೋದು, ಇದು ಮಾಡೋದು ಏನು ಹೇಳ್ತಾರೆ ಅದನ್ನು ಮಾಡಿ. ಮತ್ತು ಅದಕ್ಕೆ ಸ್ವೀಟ್ ಬೇಕಿದ್ದು ಸ್ವೀಟ್. ಈಗ ನೋಡಿ ತೆಂಗಿನಕಾಯಿನ ಈಗ ಕಟ್ ಮಾಡ್ತಾರೆ, ಅದನ್ನು ಸ್ವೀಟ್ ಮಾಡೋದು. ತೆಂಗಿನಕಾಯಿ ಬೆಲ್ಲ ಎಲ್ಲ ಹಾಕಿ ಸ್ವೀಟ್ ಮಾಡೋದು. ಅದಕ್ಕನ್ನು ಪೇಸ್ಟ್ ಮಾಡುವಾಗ ಅದಕ್ಕೆ ಇದು ಮಾಡೋದು, ಅದನ್ನು ಹಾಕೋದು. ನಾನು ನಿಮಗೆ ತೋರಿಸ್ತೇನೆ ಹೇಗೆ ಮಾಡೋದಂತ. ಇದು ಫುಲ್ ಇಲ್ಲ ಮಾಡೋದು ಹೇಗೆ ಅಂತ, ಆದರೆ ಜಸ್ಟ್ ಲಾಗ್ ಆಗಿ ನೋಡಿ. ತೆಂಗಿನಕಾಯಿ ಕಟ್ ಮಾಡ್ತಿದ್ದಾರೆ. ನೀರಿಜ ನೋಡಿ. ಈಗ ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಈಗ ಇದು ಮಾಡ್ತಿದ್ದಾರೆ. ಎಂತ ದಾದನ್ ದೊಡ್ಡ ತುರಿತಿದ್ದಾರೆ. ಈಗ ಅದನ್ನು ಮಿಕ್ಸ್ ಮಾಡಿ ಸ್ವೀಟಿಗೆ, ನಾನು ಹೇಳಿದ್ದೆ ಅಲ್ಲ ಅದು ಸ್ವೀಟ್ ಅಂತ, ಸ್ವೀಟ್ ಈಗ ಮಾಡೋದು. ಅದನ್ನು ಪೇಸ್ಟ್ ಉಂಟಲ್ಲ ಅದನ್ನು ಅಂಟಿಸುವಾಗ ಅದಕ್ಕೆ ಸ್ವೀಟನ್ನು ಹಾಕಿ ಮಾಡ್ಚೂರು, ಅದು ಸ್ವೀಟ್. ಚಪ್ಪೆ ಅಂದರೆ ಇದು ಸ್ವೀಟ್ ಹಾಕಲ್ಲ, ಖಾಲಿದು ಅದೆಲ್ಲ ಈಗ ಸಾರಿಗೆಲ್ಲ ಆಗ್ತದೆ. ಚಟ್ನಿ ಎಲ್ಲ ಮಾಡಿದ್ದು ಅದಕ್ಕೆ ಆಗ್ತದೆ.
ಈಗ ನಾನು ನಿಮಗೆ ನೋಡಿ ಈಗ ತೋರಿಸ್ತೇನೆ. ಈಗ ನೋಡಿ ಈಗ ಇಲ್ಲೆಲ್ಲ ಇಟ್ಟಿದ್ದಾರೆ ನೋಡಿ. ಈಗ ಮಾಮಿ ನೋಡಿ ಈಗ ಅದನ್ನು ಕಾಯಿಸ್ತಿದ್ದಾರೆ ಎಲೆಯನ್ನು. ಅದು ಸ್ವಲ್ಪ ಬಾಡಿಸ್ತಿದ್ದಾರೆ. ಬರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿ ನೋಡಿ. ಎಂತ ಇದು ಮಾಡೋದು, ಎಂತ ಮಾಡೋದು, ಬಾಡಿಸ್ತಿದ್ದಾರೆ. ಈಗ ಎಲೆ ಎಲ್ಲ ಇಟ್ಟಿದ್ದು ನೋಡಿ. ಪೇಸ್ಟ್ ರೆಡಿ ಮಾಡಿ ನಾವೀಗ ನೆಕ್ಸ್ಟ್ ಟೈಮ್ ನಿಮಗೆ ಹೇಗೆ ಮಾಡೋದಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀರಿ ಮಾಮಿ. ಇದರದ್ದು ಲಾಸ್ಟ್ ಟೈಮ್ ನಾವು ನೆಕ್ಸ್ಟ್ ಟೈಮ್ ನೋಡಿ, ನೆಕ್ಸ್ಟ್ ಟೈಮ್ ನಾವು ಇದರದ್ದೊಂದು ವಿಡಿಯೋ ಮಾಡಿ ಹಾಕುವ. ಇದರದ್ದು ವಿಡಿಯೋ ಉಂಟು ನೋಡಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಉಂಟು ನೋಡಿ. ಈಗ ಬಾಡಿಸ್ತಿದ್ದಾರೆ. ಈಗ ಮಾಮ್ ಅಡ್ಡ ಈಗ ನಾವೆಲ್ಲ ರೆಡಿ ಮಾಡ್ತಿದ್ದೇವೆ ನೋಡಿ. ಇಲ್ಲಿ ದೊಡ್ಡ ಈಗ ಸ್ವೀಟ್ ರೆಡಿ ಮಾಡ್ತಿದ್ದಾರೆ ಇವರು ನೋಡಿ. ಅದು ಸ್ವಲ್ಪ ಸರಿ ಮಾಡ್ತಾರೆ, ಗಟ್ಟಿ ಉಂಟು, ಪೇಸ್ಟ್ ಗಟ್ಟಿ ಉಂಟು, ಅದನ್ನು ಸ್ವಲ್ಪ ಸಾಫ್ಟ್ ಮಾಡ್ತಿದ್ದಾರೆ. ಹಿಟ್ಟು ರೆಡಿ ಮಾಡ್ತಿದ್ದಾರೆ. ಈಗ ಅದಕ್ಕೆ ಎಲೆಗೆ ಹಾಕಿ ಎಲೆಗೆ ಅಂಟಿಸೋದು. ಅದನ್ನು ಪತ್ತವನದು ಮ್ಯಾಮಿ ಅಂಟಿಸುದು. ನೋಡಿ ಈಗ ರೆಡಿ ಮಾಡ್ತಿದ್ದೇವೆ. ಇದನ್ನು ಲಾಸ್ಟ್ ಟೈಮ್ ನಾವು ಮಾಡಿದ್ದು, ಇದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಈಗ ನಾವು ಅದರದ್ದು ಹೇಗೆ ಮಾಡೋದಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ ನೋಡಿ. ವಿಡಿಯೋ ಅದರದ್ದೇ ಒಂದು ವಿಡಿಯೋ ಮಾಡಿದ್ದು. ಇದು ಜಸ್ಟ್ ಲಾಗ್ ಆಗಿ ಮಾಡೋದು ನೋಡಿ. ಒಂದು ಚೀಪೇನ ಚಪ್ಪೆನ ಇದು ನೋಡಿ. ಇದು ಸ್ವೀಟ್ ಅಲ್ಲ, ಸ್ವೀಟ್. ಇದನ್ನು ಮಿಕ್ಸ್ ಮಾಡಿ ಹಾಕಿದರೆ ಸ್ವೀಟ್ ಆಗ್ತದೆ ಅಷ್ಟೇ. ತೆಂಗಿನಕಾಯನ್ನು ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿ ಹಾಕಿ ಮತ್ತೆ ಎಳ್ಳು ಎಲ್ಲ ಸ್ವಲ್ಪ ಹಾಕಿ ನೇಮರನ್ನು ಕಂತ ಇಲ್ಲ. ನಾನು ಈಗ ಅದು ಒಂದು ದನ ಸತ್ತು ಪಾಪ. ಎಂತ ಅಮ್ಮನಿಗೆ ಬೇಜಾರಾಯ್ತಂತೆ. ಇವರು ಎಷ್ಟನೇ ಕ್ಲಾಸ್ ಇರುವಾಗ ಇದ್ದದ್ದು? 4ನೇ ಕ್ಲಾಸಲ್ಲಿ ಇರುವಾಗ ಅದು ಕರು ಹಾಕಿತ್ತು. ಈಗ ಒಂದು 15 ವರ್ಷ, 15 ಜಾಸ್ತಿ 20 30 ವರ್ಷ ಅಂಡ ಪೆತ್ತಾಗಿ 10 ವರ್ಷ ಬಂಡ 2014 ಡಿಗ್ರಿ ಮುಗಿ 2014 ಅಂಡ 10 ವರ್ಷ ಬತ್ತಲ್ಲಿ 4ನೇ ಕ್ಲಾಸ್ ಬಂದು 4ನೇ ಕ್ಲಾಸ್ ಬಂಡ 7 ವರ್ಷ 7ನೇ ಕ್ಲಾಸ್ 7 ವರ್ಷ ಬಂಡ 1ನೇ ಕ್ಲಾಸ್ ಸೆಕೆಂಡ್ PUC ಮುಟ್ಟ ಡಿಗ್ರಿ ಮುಟ್ಟ 7 1 ಎಡಮ್ಮ 10ನೇ ಕ್ಲಾಸ್ 10 ವರ್ಷ ಬಂಡ 21 ವರ್ಷ ಅಂಡೆ 21 ವರ್ಷ ಜಾಸ್ತಿ ಆಯ್ತು ಮದುವೆ ಆದ ಮಾತು ಪೆತ್ತಾಗಿ 21 ವರ್ಷ ಅಂಡ 21 ವರ್ಷದ ಕರು ಹಸು ಸಾತ್ತಿತ್ತು. ಈಗ ಇವರ ಅಮ್ಮನ ಮನೆಯಲ್ಲಿ ಪಕ್ಕದ ಮನೆಯ ದನನ ಜಾಸ್ತಿ ಇದ್ದದೆ ಜರ್ಸಿ. ಅದು ತಾಡಿನದು ಅದು ಬಂದು ಡಿಕ್ಕಿ ಮಾಡಿದ್ದು ಅಷ್ಟೇ. ಎಂತ ಹೇಳೋದು ಗೊತ್ತಿಲ್ಲ. ಈಗ ನಾವು ಆಕ್ಸಿಡೆಂಟ್ ಹೇಗೆ ಆಗ್ತದೆ ನೋಡಿ. ಇದು ಸ್ವೀಟ್. ಇದು ಖಾಲಿ ಸ್ವೀಟ್ ಇಲ್ಲ. ಇದಕ್ಕೆ ಬಂಗುಡೆ, ಪುಳಿಮುಂಚಿ, ಕೋರ್ದ ಕಜಿಪು, ಮಟನ್ ಎಲ್ಲ ಇದ್ರೆ ಮಟನ್ ಗೆಡ್ಡೆ ಚಟ್ನಿಗಳು ಇಡ್ಡೆ ಮೀನು ಕೋರಿಗೆಲ್ಲ ಪತ್ತು ಬಂಗುಡೆ ಪುಳಿಮುಂಚಿ. ನೆಕ್ಸ್ಟ್ ಟೈಮ್
ನೋಡಿ ಇದು ಲಾಸ್ಟ್ ಟೈಮ್ ನಾವು ಮಾಡಿದ್ರೆ ಅವತ್ತು ಆನಿ ನಮ್ಮ ಮಂತಿತ್ತತಿ. ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಇರ್ತದೆ ನೋಡಿ. ನಾನ್ ವೆಜ್ ಮಲ್ಪರೆ ಒಂಜಿ ದಿನ ಲಾಸ್ಟ್ ನೋಡಿ ಇದು ಒಂದು ಒಯ್ತೇರೆ ನೋಡಿ. ಈಗ ಇದು ಗೋಲಿ ಮರದ್ದು ಇದೆ ಬ್ಯಾನೆನ್ ಟ್ರೀತು. ಇವರು ನಮ್ಮ ಮಲ್ಲ ದೊಡ್ಡ ಹೆಚ್ಚಿನ ಅಜ್ಜಲ್ಲಿ ಇವರೇ ದೊಡ್ಡವರು. ಇವರು ಯಾರದ್ದೇ ದೊಡ್ಡ ಇವರು ಅಜ್ಜಿ. ಇದು ಇನ್ನೊಂದು ಅಜ್ಜಿ, ಮೂರನೇ ಐದನೇ ಒಟ್ಟಿಗೆ 5 ಜನ. 3 ಜನ ಇಲ್ಲೇ ಇರೋದು. ಮತ್ತು ಅವರು ಅವರ ಮದುವೆಯಾದ ಮನೆಯಲ್ಲಿದ್ದಾರೆ. ಮತ್ತು ನೋಡಿ ಈಗ ನಾವು ತೋರಿಸ್ತೇವೆ. ಈಗ ಎಲ್ಲ ರೆಡಿ ಎಲ್ಲ ಮಾಡ್ತದೆ. ಇದು ಸ್ವೀಟ್ ನೋಡಿ. ನೋಡಿ ಇದೆಲ್ಲ ರೆಡಿ ಮಾಡಿ ಒಂದು ತೊಂದರೆ ಇದೆ ದಿಕ್ಕೆಲ್ಲ ಒಂದು ಬಾರದಿಲ್ಲ ಇಂದು ಬಾರದಿರುತ್ತಾ ಮುಗಿಂಡು ಒಂದು ಗೋಲ್ದಿರುತ್ತೆ ಇಂಚ್ಕೊ ಇಂದತ್ತ ಇಂಚ ಕಟ್ಟಿಲ್ಲ ಸೋ ಬಾದಾಮ್ದ ಸೋಕ್ ಹಾಕು ಇಲ್ಲಡ್ ಬಾದಾಮ್ದ ಅನ್ಪು ನಿನ್ನಮ್ಮ ಕಾಂಡೆಲ್ಲ ಗಟ್ಟಿ ಬರ್ತವೆ ಬಾದಾಮ್ದು ಬಂದ್ಬಿಟ್ಟು ಬನ್ನಿ ಕಾಂಡ ಐತಾರ ಅನ್ಪು ಇಲ್ಲಡ್ ಬಜ್ಜಿಲ್ಲ ಬಾಡೊಂದಿತ್ತೀರಿ ಆನ ಬಜ್ಜಿಲ್ ತಾರೆದಾತ್ ಸೋಕ್ ಬಜ್ಜಿಲ್ ಹಾಪಿಸ್ ಎಲ್ಲೂ ಹಾಕ್ತಿದ್ದಾರೆ ನೋಡಿ. ಎಲ್ಲೂ ಜೀವಕ್ಕೆ ತುಂಬ ತಂಪು. ಅದನ್ನು ಮಿಕ್ಸ್ ಮಾಡ್ತಿದ್ದಾನೆ ಈಗ ಎಲ್ಲೂ ಮಿಕ್ಸ್ ಮಾಡ್ತಿದ್ದಾರೆ ಉಂಡೆ. ಮೊದಲಿಗೆ ಹೀಗೆ ಕಡುಬನ್ನು ಹೀಗೆ ಹಾಕಿ ಇಡಬೇಕು ಎಲೆಗೆ. ಆಮೇಲೆ ಈ ರೀತಿ ಅದರ ಮೇಲೆ ಈ ಹೂರಣ ಉಂಟಲ್ವ, ಇದು ಈ ರೀತಿ ಬರಬೇಕು. ಈ ರೀತಿ ಬಂದಮೇಲೆ ಅದನ್ನು ಈ ರೀತಿ ಮಾಡಿಸ್ಬೇಕು. ಹಲಸಿನಕಾಯಿ ಅದೇ ಹಲಸಿನಕಾಯಿ ಇದು ಬನಿಯನ್ ಟ್ರೀ ಇದು ಇದೇನು ದಾದ ಬನ್ನೀರು ಗೋಲಿದ ಹಲಸಿನ ಇದರದ್ದು ಆಗ್ತದೆ. ಇದು ಅದನ್ನು ಇಂಚ ಕೋಲ್ನಾಕ ಮನ್ಪೊಲೆ ಇದು ದೊಡ್ಡ ಚಿಲ್ಮಿ ಮಾಡ್ಬೋದು. ಅದು ಹಲಸಿನ ಇದ್ರೆ ಅದು ಅಲ್ಲಿ ಹಲಸಿನ ಎಲೆಯಲ್ಲಿ ತುಪ್ಪ ಖಾಲಿ ಎಲ್ಲ ತಿಂದದ್ದು. ಯಾಕೆ ತಿಂದದ್ದು? ನೀವೇ ತಿಂದಿಲ್ಲ ಮತ್ತೆ ಅದು ಚರಿ ಆಣೋಲ್ ತಿಂತೆ ದೋಸೆ ತಿನ್ನಿದ್ದಿ ಇಲ್ಲಡೇ ದೋಸೆ ಗೊತ್ತೀನಿ ನೀರು ದೋಸೆ ಇದನ್ನು 450 ತುಪ್ಪತ್ತನ್ನು ತುಪ್ಪ ತಿಂದು ಇಲ್ಲೇ ಇಂಚ ಹುಡ್ಕನೆ ಈಗ ಮಾಮನಿಗೆ ಹಸಿ ಆಗ್ತದೆ ಅಂತ ಅದಕ್ಕೆ ನಾನು ಹೋಗ್ದಾನೆ ಮಾತಾಡಿದ್ರು ದಾದಾನ ತೊಂದವರು ಇಟ್ಟಿದ್ದಾರೆ ನಾವು ನೋಡಿ ಅದನ್ನು ನೋಡಿ. ಇದನ್ನು ಮತ್ತು ಇದ್ದಾದ ಎಂತ ಮಾಡಲಿಕ್ಕೆ ಒಂಚೂರು ಮಾಡಿ ಬೇಯಿಸ್ಲಿಕ್ಕೆ ಎಷ್ಟೆಲ್ಲ ಆಯ್ತಲ್ಲ. ಈಗ ಅದನ್ನೀಗ ಬೇಯಿಸ್ಲಿಕ್ಕೆ ಇಡೋದು.
ಹಾಫ್ ಆನ್ ಅವರ್ ಬೇಕು ಈಗ. ಮಾಡಿ ಹೋಗು ಕೈಪು ಮಿಕ್ಸ್ ಮಾಡಿ ಹಾಫ್ ಆನ್ ಅವರ್ ಆದಮೇಲೆ ಅದು ರೆಡಿ ಆಗ್ತದೆ ಮ್ಯಾಮ್. ಹಾಫ್ ಆನ್ ಅವರ್ ಆಗ್ಬೇಕಾ? ಹಾಫ್ ಆನ್ ಅವರ್ ಬೇಕು. ಒಂದು ಹಾಫ್ ಆನ್ ಅವರ್ ಕೊಡ್ತೀವಿ ಮ್ಯಾಮ್. ನನ್ನ ಊಟ ಇಷ್ಟೇ, ಮೊಸರು ಈಗ ಸ್ವಲ್ಪ ಡಯಟಲ್ಲಿ ಇದ್ದಾರೆ ಈಗ. ಮತ್ತೆ ಇದು ಕ್ಯಾಪ್ಸಿಕಮ್ ಇಷ್ಟೇ. ನಾನು ನೈಟ್ ಊಟ ಮಾಡೋದು. ನೈಟಲ್ಲ, ಇವತ್ತು ಅದು ಕ್ಯಾಪ್ಸಿಕಮ್ ಕರೀತಾ ಅಷ್ಟೇ. ಈಗ ನಾನೀಗ ವೆಜ್, ಇನ್ನು ನಾನ್ ವೆಜ್ ಎಲ್ಲ ಬಿಟ್ಟಿದೆ. ನಾನ್ ವೆಜ್ ಹಾಗೆಲ್ಲ ಈಗ ಈಗ ಫಿಶ್ ಎಲ್ಲ ಕರೀತು ಎಂತ ನಾನು ಫಿಶ್ ತಿಂದಿದ್ದೇನಾ? ಫಂಕ್ಷನ್ ಎಲ್ಲ ಎದ್ದು ತಿಂತಾರೆ. ಈಗ ಮನೆಯಲ್ಲಿ ಚಿಕನ್ ಎಲ್ಲ ಮಾಡಿದ್ರೆ ತಿನ್ನಲ್ಲ, ಅಪರೂಪ ಅವರು ಎಂತ ನೋಡಿ. ಇದು ಡಯಟ್ ಅಲ್ಲ, ಇವರೀಗ ತಿನ್ನಲ್ಲ ಅಷ್ಟು ವೆಜ್ಜೆ. ನನಗೆ ಎಲ್ಲ ನಾನ್ ವೆಜ್ ತಿಂದರೆ ಆಗೋದಿಲ್ಲ, ಅದಕ್ಕೆ ಹೋಟೆಲ್ದೆಲ್ಲ ತಿನ್ನಲ್ಲ. ಮತ್ತೆ ಯಾರು ಖರ್ಚು ಮಾಡೋದು? ಖರ್ಚು ಅದೊಂದು ಸುಳ್ಳು ಹೇಳಿ. ಮಾಮ ಒಬ್ರು ಮಾಡಬೇಕು, ಇಲ್ಲ ಅದೊಂದು ಕಷ್ಟಪಡಬೇಕು, ಅವರಿಗೆ ಕಷ್ಟ ಆಗ್ತದೆ. ಒಂದು ಮೆಡಿಸಿನ್ಗೆಲ್ಲ ತುಂಬ ಕಾಸ್ಟ್ಲಿ ಆಗ್ತದೆ ಹೊಟ್ಟೆ ನೋವಿದ್ರೆ. ಮತ್ತು ಮೊನ್ನೆ ಅಷ್ಟೇ ಎಲ್ಲ ಟೆಸ್ಟ್ ಎಲ್ಲ ಮಾಡಿದ್ದು, ಅದಕ್ಕೆಲ್ಲ ಒಂದು ಆಲ್ಮೋಸ್ಟ್ ಒಂದು 30,000 ಆಯಿತು. ನಮ್ಮ ಅದಕ್ಕೆ ಅವರಿಗೆ ಕಷ್ಟ ಕೊಡೋದು ಬೇಡ ಅಲ್ವಾ? ಇದು ಸ್ವಲ್ಪ ಊಟ ಮಾಡಿ ಓವರ್ ಆಯ್ತಂತ. ಇದು ನೋಡಿ ಕಡುಬು ನಿನ್ನೆ ಮಾಡಿದ್ದು, ಇದು ಮೀನಿದು ಸಾರು. ಮೀನು ಸಾರು ಮತ್ತು ಕಡುಬು ಎಂಚುಂಟು ಬಂದಿದೆ ವಿಡಿಯೋ ತೂತು. ಎಂಚುಂಟು ಬಾಬಾ? ಅವಳಿಗತ್ತು ಸ್ಕೂಲ್ ಸ್ಟಾರ್ಟ್.